NRC ಇಂದ ಹೊರಗಿಟ್ಟಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ದೇಶದ ರಾಷ್ಟ್ರಪತಿಯಾಗಿದ್ದಂತಹ ಫಕ್ರುದ್ದೀನ್ ಅವರ ಕುಟುಂಬದವರು NRC ಇಂದ ಹೊರಗುಳಿದಿದ್ರೆ, ದೇಶಕ್ಕಾಗಿ ಹೋರಾಡಿದ ಸನಾವುಲ್ಲಾನನ್ನು NRC ಇಂದ ಹೊರಗಿಟ್ಟಿದ್ರೆ, ನಮ್ಮ ID ಪ್ರೂಫ್, ನಮ್ಮ ಆಧಾರ್ ಕಾರ್ಡಿನಿಂದ ನಾವು ಬಚಾವಾಗಬಹುದಂತ ನಾವು ಬಯಸಿದ್ರೆ ಅದು ಯಾವತ್ತೂ ಕೂಡ ಇಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಅದು ಸಾಧ್ಯವಿಲ್ಲ. ಇದು ನಾವು ಅಂದುಕೊಂಡಾಗೆ ಕೇವಲ ದೇಶದಲ್ಲಿರುವ ಬಾಂಗ್ಲಾದೇಶಿಗಳನ್ನು, ಪಾಕಿಸ್ತಾನಗಳನ್ನು ಕಂಡುಹಿಡಿಯಲಿಕ್ಕಾಗಿ ಇರುವುದಲ್ಲ. ಇದು ಇರುವುದು ನಮಗೆ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. 1925ರಲ್ಲಿ ಸ್ಥಾಪನೆಗೊಂಡ RSS ಸಂಘ ಪರಿವಾರವು ಅವರ ಕಾನೂನು, ಅವರ ಅಜೆಂಡಾವನ್ನು ಇಲ್ಲಿ ಜಾರಿಗೆ ತರಲಿಕ್ಕೆ ಬೇಕಾಗಿ ಇಲ್ಲಿನ ಅವತ್ತು ಗೋಲ್ವಾಲ್ಕರ್ ಹೇಳಿದಂತ ಒಂದು ತತ್ವ ಇದೆ. ಒಂದು, ಮುಸ್ಲಿಮರಿಗೆ 3 ಆಪ್ಷನ್ ಕೊಟ್ಟಿದ್ದಾರೆ. ಒಂದು, ದೇಶದಲ್ಲಿ ಗುಲಾಮರಾಗಿ ಬದುಕಿ, ಇಲ್ಲದಿದ್ದರೆ RSS ನ ಖಡ್ಗಕ್ಕೆ ನಿಮ್ಮ ತಲೆಯನ್ನು ಒಡ್ಡಿ, ಅದಕ್ಕೂ ಸಾಧ್ಯವಿಲ್ಲದಿದ್ದರೆ ದೇಶದಿಂದ ಬಿಟ್ಟು ಹೋಗಿ. ಆ ಗೋಲ್ವಾಲ್ಕರ್ ಹೇಳಿದಂತಹ RSS ನ ಸರ್ಸಂಘ ಚಾಲಕ ಆದಂತಹ ಗೋಲ್ವಾಲ್ಕರ್ ಹೇಳಿದಂತಹ ಆ ಕಾನೂನನ್ನು, ಆ ಘೋಷಣೆಯನ್ನು ಇಲ್ಲಿ ಅಸ್ತಿತ್ವಕ್ಕೆ, ಇಲ್ಲಿಗೆ ಕಾರ್ಯರೂಪಕ್ಕೆ ತರಲಿಕ್ಕೆ ಬೇಕಾಗಿ ಈ ಎಲ್ಲ ಕಾನೂನನ್ನು ತರ್ತಾ ಇದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದಲೇ ಇದರಲ್ಲಿ ಯಾವುದರಲ್ಲಿ ಕೂಡ ನಾವು ಸಮझौता ಮಾಡುವಂತಿಲ್ಲ, ಒಪ್ಪಿಕೊಳ್ಳುವಂತಿಲ್ಲ. ನಾವು ನಮ್ಮ ಜೀವನದ ಕೊನೆಯವರೆಗೆ ಇದರ ವಿರುದ್ಧ ಹೋರಾಡಬೇಕಾಗಿದೆ. ನಾವೊಂದು ಅರ್ಥ ಮಾಡಿಕೊಳ್ಬೇಕು. ಬಾಬರಿ ಮಸೀದಿಯ ಕುರಿತು ನಮ್ಮಲ್ಲಿ ಪ್ರೂಫ್ ಕೇಳಿದ್ರು. ಬಾಬರಿ ಮಸೀದ್ ನಿಮ್ಮದು ಅಂತ ಏನು ಗೊತ್ತು? ಅಲ್ಲಾಹನ ಮಸ್ಜಿದ್ನ ಬಗ್ಗೆ ಪ್ರೂಫ್ ಕೇಳಿದಾಗೆ ನಾವು ಕೊಡುವುದಿಲ್ಲ ಅಂತ ಹೇಳಿ ನಾವು ಅವತ್ತು ಅದರ ವಿರುದ್ಧ ಹೋರಾಡಿದ್ರೆ, ಇವತ್ತು ನಮ್ಮ ಬಗ್ಗೆ, ನಿನ್ನ ಮನೆಯ ಬಗ್ಗೆ ನೀನು ಪ್ರೂಫ್ ಕೊಡುವಂತ ಕೇಳುವ ಹಂತಕ್ಕೆ ಅವರು ತಲುಪಿರುತ್ತಿರಲಿಲ್ಲ. ಅಲ್ಲಾಹನು ನಮಗೆ ಎಚ್ಚರಿಕೆ ಕೊಟ್ಟಿದ್ದ. ಮಸೀದಿಯನ್ನು, ನನ್ನ ಮಸೀದಿಯನ್ನು ಅವರು ಪ್ರೂಫ್ ಕೇಳ್ತಾ ಇದ್ದಾರೆ, ನೀವು ಕೊಡಬೇಡಿ. ಕೊಟ್ಟಿದ್ದೆವು ನಾವು, 450 ವರ್ಷದ ಪ್ರೂಫ್ ಕೊಟ್ಟಿದ್ದೆವು. ಆದ್ರೂ ಕೂಡ ಮಸ್ಜಿದನ್ನು ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿತ್ತು. ಈ ಪ್ರೂಫ್ ಎಲ್ಲ ಸರಿ ಇದೆ, RSS ನದಲ್ಲ ಮಸ್ಜಿದ್ ಅಂತ ಹೇಳಿದ ನಂತರವೂ ಕೂಡ ನಿಮಗೆ ಕೊಡ್ಲಿಕ್ಕೆ ನಮಗೆ ಮನಸ್ಸಿಲ್ಲ ಅಂತ ಹೇಳಿದ್ರು ಬಾಬರಿ ಮಸ್ಜಿದನ್ನು. ಮತ್ತೆ ನಮ್ಮ ಜುಜುಬಿ ಪೌರತ್ವವನ್ನು ಯಾವ ಕೊಡಬಹುದಾ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಅದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಪ್ರೂಫಿನಿಂದ ಅದಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಒಬ್ಬೊಬ್ರು ಕೂಡ ಹೋರಾಟ ರಂಗಕ್ಕೆ ಇಳಿಯಬೇಕು. ಅಲ್ಲಾಹನ ಒಂದು ವಾರ್ನಿಂಗ್ ಆಗಿದೆ ಇದು. ಅಲ್ಲಾಹ್ ನಮಗೆ ವಾರ್ನಿಂಗ್ ಕೊಡ್ತಾ ಇದ್ದಾನೆ. ನೀವು ನಿಮ್ಮ ನ್ಯಾಯಕ್ಕಾಗಿ ಹೋರಾಡುವುದಿಲ್ಲ ಅಂತ ಹೇಳಿದ್ರೆ ನೀವು ಮೂತು ಚತ್ತು ಬೋರೂನ್, ನಮ್ಮ ಭಾಷೆಯಲ್ಲಿ ಹೇಳಿದರೆ ಚತ್ತು ಬೋರು ಅಂತ ಅಲ್ಲಾಹ್ ಹೇಳ್ತಾನೆ. ನಿಮಗೆ ಹೋರಾಟಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನೀವು ಚತ್ತು ಬೋರು, ಸತ್ತು ಹೋಗಿರಿ. ನೀವು ಹೋರಾಡ್ತೀರಿ ಅಂತ ಆದ್ರೆ ಇಲ್ಲ, ಇಹದಲ್ಲಿ ಹುಸ್ನೈದ್, 2 ಒಳಿತನ್ನು ನಿಮಗೆ ಅಲ್ಲಾಹನು ವಾಗ್ದಾನ ಮಾಡ್ತಾನೆ. ಒಂದು, ನಿಮಗೆ ಯಶಸ್ಸನ್ನು ಕೊಡುವನು, ಅಲ್ಲದಿದ್ದರೆ ಶಹಾದತನ್ನು ಕೊಡುವನು. ಇಲ್ಲಿ ಶಹಾದತಾದ ನಮ್ಮ ಸಹೋದರರು 2 ಮಂಗಳೂರಿನಲ್ಲಿ ಅವರು ಶಹೀದ್ ಆಗಿದ್ದಾರೆ. ಈ ಮಾರ್ಗದಲ್ಲಿ ಹೋರಾಡಿ, ಒಂದು, ನಾವು ಈ ಮಾರ್ಗದಲ್ಲಿ ಹೋರಾಡಿ ಶಹೀದ್ ಆಗ್ಲಿಕ್ಕೆ ತಯಾರಾಗಿರ್ಬೇಕು. ಅಲ್ಲದಿದ್ರೆ ಇದರಲ್ಲಿ ಯಶಸ್ಸು. 3ನೇ, ಅಲ್ಲಾಹನ ಶಾಪಕ್ಕೆ ಗುರಿಯಾಗುವ, ನೀವು ಚತ್ತು ಹೋಗಿ ಅಲ್ಲಾಹು ಶಾಪ ಹಾಕಿದಂತ ಜನರಲ್ಲಿ ನಾವು ಹೊಳಗೊಳ್ಬಾರದು ಎಂಬ ಹೇಳ್ತಾ ಈ NRCಯ ಈ ಹೋರಾಟದಲ್ಲಿ, CA ವಿರುದ್ಧ ಈ ಹೋರಾಟದಲ್ಲಿ ಈ ಊರಿನ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಅಂತ ಹೇಳಿಕೊಳ್ಳುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಆಖಿರು ದವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ನ್ಯಾಯಕ್ಕಾಗಿ ಹೋರಾಟ, 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 ನ್ಯಾಯಕ್ಕಾಗಿ ಹೋರಾಟ, ಜಾತಕ್ಕಾಗಿ ಹೋರಾಟ, ಜಾತಕ್ಕಾಗಿ ಹೋರಾಟ, NRCಗೆ ಧಿಕ್ಕಾರ, NRCಗೆ ಧಿಕ್ಕಾರ. ಒಂದು ಸಮಾರಂಭದಲ್ಲಿ ಭಾಗವಹಿಸಿದಂತಹ ಧಾರ್ಮಿಕ ನಾಯಕರೇ, ಜಮಾತಿನ ಪ್ರಮುಖರೇ, ನಾಗರಿಕ ಬಂಧುಗಳೇ, ಇವತ್ತು ನಾವು ಇಲ್ಲಿ ಜಮಾಯಿಸಿರುವುದು ದೇಶದೆಲ್ಲೆಡೆ ಬೀದಿಗಿಳಿದು ಹೋರಾಟ ಮಾಡುತ್ತಿರುವಂತಹ ನಮ್ಮ ಜಾತ್ಯತೀತ ರಾಷ್ಟ್ರವಾದಂತಹ ಭಾರತ ರಾಷ್ಟ್ರವನ್ನ ಆಳುತ್ತಿರುವಂತಹ ಇವತ್ತಿನ ಈಗಿನ ಆಡಳಿತಾಧಿಕಾರಿಗಳು ಜಾರಿಗೆ ತಂದಿರುವಂತಹ NRC ಮತ್ತು CA ಇದರ ವಿರುದ್ಧವಾಗಿ ಜಗತ್ತಿನಾದ್ಯಂತ ತೀವ್ರವಾದಂತಹ ಪ್ರತಿಭಟನೆಗಳು ವಿವಿಧ ಮೂಲೆಗಳಲ್ಲಿ ನಡೆಯುತ್ತಾ ಇದೆ. ಅದರ ಒಂದು ಭಾಗವಾಗಿ ನಮ್ಮ ಹಿನ್ನೆ ಎಂಬ ಈ ಊರಿನಲ್ಲಿ ನಾಗರಿಕೆಲ್ಲರೂ ಕೂಡಿ ಒಟ್ಟು ಸೇರಿ ಪ್ರತಿಭಟಿಸುವಂತಹ ಒಂದು ವ್ಯವಸ್ಥೆ ನಾನು ತಿಳಿದ ಮಟ್ಟಿಗೆ ಇದು ಕಿನ್ನೆ ಗ್ರಾಮದಲ್ಲಿ ನಡೆಯುವಂತಹ ಒಂದು ಪ್ರಥಮವಾದಂತಹ ಒಂದು ಹೋರಾಟದ ಮೊದಲ ಹೆಜ್ಜೆ ಅಂತ ಹೇಳ್ಬಹುದು. ಇನ್ಶಾ ಅಲ್ಲಾಹ್ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಇಲ್ಲಿ ಉದ್ಘಾಟನೆಗೊಂಡಂತಹ ಈ ಹೋರಾಟ
ಜಾತ್ಯತೀತ ರಾಷ್ಟ್ರದ ಸಂವಿಧಾನಕ್ಕೆ ಬದ್ಧವಾದ ರೀತಿಯಲ್ಲಿ ಯಾವಾಗ ಈ ಸಿಎಎ ಅಥವಾ ಎನ್ಆರ್ಸಿಯ ವಿರುದ್ಧ ಜಾರಿಗೆ ತಂದಂತಹ ಕಾನೂನನ್ನ ಅವರು ಹಿಂತೆಗೆಯುತ್ತೀರೋ ಅಷ್ಟರ ತನಕ ಈ ಹೋರಾಟ ಕುಗ್ರಾಮವಾದ ಈ ಕಿನ್ಯ ಪ್ರದೇಶದಲ್ಲಿ ಮುಂದುವರಿಯಲಿಕ್ಕಿದೆ ಎಂದು ನಾನು ನಾಗರಿಕ ಬಂಧುಗಳೇ ನಾವು ಗಮನಿಸಬೇಕು. ಎನ್ಆರ್ಸಿ ಸಿಎಎ ಇದರ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ನಮ್ಮ ಭಾರತದ ಸರ್ಕಾರ 1955ರಲ್ಲಿ ಇಲ್ಲಿಗೆ ಜಾರಿಗೆ ತಂದಂತಹ ಕಾಯ್ದೆ ಇದೆ. ಆ ಕಾಯ್ದೆಗೆ ವಿರುದ್ಧವಾದಂತಹ ಒಂದು ಕಾಯ್ದೆಯಾಗಿದೆ ಎನ್ಆರ್ಸಿ ಅಥವಾ ಸಿಎಎ ಎಂಬ ಕಾಯ್ದೆ. 2019ರಲ್ಲಿ ಲೋಕಸಭೆಯಲ್ಲಿ ಅದಕ್ಕೆ ಅನುಮತಿ ಸಿಕ್ಕಿ ರಾಜ್ಯಸಭೆಯಲ್ಲಿ ಅನುಮತಿಯನ್ನ ಪಡೆದು ಅದನ್ನು ಜಾರಿಗೆ ತರಲಿಕ್ಕೆ ಬೇಕಾದಂತಹ ಹುನ್ನಾರವನ್ನು ನಡೆಸುತ್ತಿರುವುದು. 1955ರಲ್ಲಿ ಜಾರಿಗೆ ಬಂದಂತಹ ಕಾಯ್ದೆ ಏನಂತಲಿದೆ, ಈ ಭವ್ಯವಾದಂತಹ ಭಾರತ ರಾಷ್ಟ್ರಕ್ಕೆ ಹೊರಗಿನ ರಾಷ್ಟ್ರದ ಯಾವುದೇ ರಾಷ್ಟ್ರ ಒಬ್ಬರು ಈ ಭಾರತ ರಾಷ್ಟ್ರಕ್ಕೆ ಬಂದರೆ ಕ್ರಮ ಪ್ರಕಾರ ವೀಸಾ ಮತ್ತು ಪಾಸ್ಪೋರ್ಟಿನ ಮೂಲಕ ಅವರು ಇಲ್ಲಿಗೆ ಬಂದು ಅವರ ಕಾಲಾವಧಿ ಪೂರ್ತಿ ಮಾಡಿದ ನಂತರವೂ ಕೂಡ ಈ ರಾಷ್ಟ್ರದಿಂದ ಅವರು ಅವರ ರಾಷ್ಟ್ರಕ್ಕೆ ಹಿಂತಿರುಗದೆ ಇಲ್ಲಿ 12 ವರ್ಷಗಳ ಕಾಲ ಅವರು ಬದುಕಿದರೆ ಅವರಿಗೆ ಪೌರತ್ವ ನೀಡುವಂತಹ ಒಂದು ಕಾಯ್ದೆ 1950ರಲ್ಲಿ ಜಾರಿಗೆ ಬಂದಿತ್ತು. ಆದರೆ ಈಗ ತಂದಂತಹ ಈ ಒಂದು ಕಾಯ್ದೆ ಅದು ರಾಷ್ಟ್ರಕ್ಕೆ ಜಾತ್ಯತೀತವಾದಿಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾದಂತಹ ಒಂದು ಕಾಯ್ದೆ. ಯಾಕೆ ಅಂತ ಹೇಳಿದ್ರೆ ಈ ಕಾಯ್ದೆಯ ವಿರುದ್ಧ ಅಂತ ಹೇಳಿದ್ರೆ 1955ರಲ್ಲಿ ತಂದಂತಹ ಕಾಯ್ದೆ ಈ ರಾಷ್ಟ್ರದಲ್ಲಿ ಬಂದಂತಹ ಹೊರಗಿನ ರಾಷ್ಟ್ರದಲ್ಲಿ ಬಂದಂತಹ ಯಾವೊಬ್ಬರಿಗೂ ಕೂಡ 12 ವರ್ಷ ಇಲ್ಲಿ ಬದುಕಿದರೆ ಅವರಿಗೆ ಪೌರತ್ವ ಕೊಡಬಹುದು. ಆದರೆ ಇವತ್ತು ತರುವಂತಹ ಕಾಯ್ದೆಯ ಹಿಂತಿರುವಂತಹ ಹಿಡನ್ ಅಜೆಂಡಾ ನಾವು ಗಮನಿಸಬೇಕು. ಅದರ ವಿರುದ್ಧ ನಾವು ಹೋರಾಟ ಮಾಡಬೇಕು. ಅದು ಯಾವುದಂತ ಹೇಳಿದರೆ ಈ ಕಾಯ್ದೆಯಲ್ಲಿ ಹೊರಗಿನಿಂದ ಬಂದಂತಹ ಕ್ರಮಬದ್ಧವಾಗಿ ಬಂದರು ವಲಸಿಗರಾಗಿ ಬಂದರು ಯಾರಿಗೂ ಕೂಡ ಪೌರತ್ವ ನೀಡುವಂತಹ ಒಂದು ವ್ಯವಸ್ಥೆಯಾಗಿದೆ ಸಿಎಎ. ಆದರೆ ನಾವು ಇದರಲ್ಲಿ ನಮಗೆ ಸಂತೋಷವಿದೆ. ಕಾರಣ ಹೊರಗಿನ ರಾಷ್ಟ್ರದಲ್ಲಿ ಬಂದಂತಹ ಯಾರು ಕೂಡ ಇಲ್ಲಿ ಅವರಿಗೆ ಪೌರತ್ವ ಕೊಡುವುದರಲ್ಲಿ ನಮಗೆ ಯಾವುದೇ ಅಭ್ಯಂತರವಿಲ್ಲ. ಮುಸ್ಲಿಮರಿಗೆ ಅಭ್ಯಂತರವಿಲ್ಲ, ಹಿಂದೂ ಧರ್ಮದವರಿಗೆ ಅಭ್ಯಂತರವಿಲ್ಲ, ಜಾತ್ಯತೀತವಾದಿಗಳಿಗೆ ಅಭ್ಯಂತರವಿಲ್ಲ. ಆದರೆ ನಮಗೆ ಇರುವಂತಹ ಅಭ್ಯಂತರ ನಾವು ಇಲ್ಲಿ ವಿರೋಧಿಸುವುದರ ಉದ್ದೇಶ ಅಂತ ಹೇಳಿದರೆ ಹೊರಗಿನ ರಾಷ್ಟ್ರದಿಂದ ಬರುವಂತಹ ಆ ವಲಸಿಗರಿಗೆ ಕ್ರಮಬದ್ಧವಾಗಿ ಬರಲಿ, ವಲಸಿಗರಾಗಿ ಬರಲಿ, ಯಾರಿಗೆ ಬಂದರೂ ಕೂಡ ಅವರಿಗೆ ಪೌರತ್ವ ನೀಡುವಂತಹ ಒಂದು ವ್ಯವಸ್ಥೆ ನಾವು ಸಂತೋಷದಿಂದ ಸ್ವೀಕರಿಸ್ತೇವೆ. ಆದರೆ ನೀವು ಜಾರಿಗೆ ತರುವಂತಹ ಈ ಒಂದು ಕಾಯ್ದೆ ಏನಂತ ಹೇಳಿದರೆ ಇಲ್ಲಿಗೆ ಬರುವಂತಹ ಎಲ್ಲ ವಲಸಿಗರಿಗೆ ನೀವು ಕೊಡ್ತಾ ಇಲ್ಲ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಅದೇ ರೀತಿ ಬಾಂಗ್ಲಾದೇಶ ಈ 3 ರಾಷ್ಟ್ರದ ವಲಸಿಗರಿಗೆ ಅವರಿಗೆ ಪೌರತ್ವ ಕೊಡ್ತೀರಿ ಅಂತ ಹೇಳಿದ್ದೀರಿ. ಆ ಪೌರತ್ವ ಅಂತ ಹೇಳಿದ್ರೆ ಎಲ್ಲರಿಗೂ ಅಲ್ಲ, ಈ 3 ರಾಷ್ಟ್ರದಲ್ಲಿ ಬದುಕುತ್ತಿರುವಂತಹ ಅಲ್ಪಸಂಖ್ಯಾತರಿಗೆ ಈ ರಾಷ್ಟ್ರದಲ್ಲಿ ಬಂದಿದ್ರೆ ಅವರಿಗೆ ನಾವು ಕೊಡುತ್ತೇವೆ. ಆದರೆ ಎಲ್ಲ ಜಾತಿ ಧರ್ಮದವರಿಗೆ ಇಲ್ಲ, ಕೇವಲ 6 ಧರ್ಮದವರಿಗೆ ಮಾತ್ರ ಇಲ್ಲಿ ಪೌರತ್ವವನ್ನ ಕೊಡುತ್ತೇವೆ ಅಂತ ಹೇಳಿ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಅದನ್ನು ಅಂಗೀಕರಿಸಿದ್ರೆ ಕಟುವಾಗಿ ನಾವು ವಿರೋಧಿಸ್ತಾ ಇದ್ದೇವೆ. ಕಾರಣ 6 ಧರ್ಮ, ಹಿಂದೂ, ಕ್ರಿಶ್ಚಿಯನ್, ಅದೇ ರೀತಿ ಸಿಖ್, ಪಾರ್ಸಿ, ಅದು ಮುಂತಾದ 6 ಧರ್ಮದವರಿಗೆ, ಮುಸ್ಲಿಮರನ್ನು ಬಿಟ್ಟು ಇತರ 6 ಧರ್ಮದವರಿಗೆ ನೀವು ಪೌರತ್ವ ಕೊಡುತ್ತಾ ಇರುವುದು ಇದು ಜಾತ್ಯತೀತ ರಾಷ್ಟ್ರದ ಸಂವಿಧಾನ ವಿರೋಧಿ ಚಟುವಟಿಕೆಯಾಗಿದೆ. ಇದನ್ನು ಒಬ್ಬ ಜಾತ್ಯತೀತವಾದಿಗಳಿಗೆ ಸಾಧ್ಯವೇ ಇಲ್ಲ. ಕಾರಣ ಇವತ್ತು ನಮ್ಮ ರಾಷ್ಟ್ರವನ್ನ ಆಳುತ್ತಿರುವಂತಹ ಇಲ್ಲಿಯ ಪ್ರಧಾನಮಂತ್ರಿ ಮೋದಿಜಿ ಮತ್ತು ಗೃಹ ಸಚಿವರಾದಂತಹ ಅಮಿತ್ ಶಾ ಅವರೊಂದಿಗೆ ನಮಗೆ ಹೇಳಲಿಕ್ಕಿರುವುದು, ಓ ಅಮಿತ್ ಶಾ ರವರೇ, ಓ ಪ್ರಧಾನಮಂತ್ರಿಯವರೇ, ನೀವು ಇವತ್ತು ಜಾರಿಗೆ ತಂದಿರುವಂತಹ ಕಾನೂನು ಅದು ಭಾರತದ ಜಾತ್ಯತೀತ ಸಂವಿಧಾನ ಅಲ್ಲ. ನಿಮ್ಮನ್ನು ಬೆಳೆಸಿದಂತಹ, ನಿಮ್ಮನ್ನು ಅಧಿಕಾರ ತಂದಂತಹ ಸಂಘ ಪರಿವಾರದ ಸಂವಿಧಾನ. ಅದನ್ನು ಒಪ್ಪಲಿಕ್ಕೆ ನಾವು ಸಾಧ್ಯವೇ ಇಲ್ಲ. ನಮ್ಮ ಸಂವಿಧಾನ ಭಾರತದ ಜಾತ್ಯತೀತ ಸಂವಿಧಾನವಾಗಿದೆ. ಆದ್ದರಿಂದ ಆ ನಿಮ್ಮ ಸಂಘ ಪರಿವಾರದ ಜಾತ್ಯತೀತವಾದಿಗಳ ವಿರುದ್ಧವಾದಂತಹ ಸಂಘ ಪರಿವಾರ ನಿಮ್ಮ ಬೆಳೆಸಿದಂತಹ, ನಿಮ್ಮನ್ನು ಅಧಿಕಾರಕ್ಕೆ ತಂದಂತಹ ಸಂವಿಧಾನವನ್ನು ನಾವು ಕಿತ್ತೊಗೆಯುತ್ತಾ ಇದ್ದೇವೆ. ನಮಗೆ ಬೇಕಾಗಿರುವುದು ಜಾತ್ಯತೀತವಾದವಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಘೋಷಣೆ ಮಾಡಿದಂತಹ ಎಲ್ಲ ಜಾತಿ ಧರ್ಮದವರಿಗೂ ಸಮಪಾಲು ಎಂಬ ರೀತಿಯಲ್ಲಿರುವಂತಹ ಆ ಕಾಯ್ದೆಯ ಅಡಿಯಲ್ಲಿ
ಭಾರತವನ್ನ ಆಡ್ಲಿಕ್ಕೆ ನಿಮಗೆ ಸಾಧ್ಯವಿದ್ರೆ ಭಾರತವನ್ನ ಜಾತ್ಯತೀತವಾದ ರೀತಿಯಲ್ಲಿ ನೀವು ಆಲಿಸಬೇಕು. ಇಲ್ಲ ಅಂದ್ರೆ ನೀವು ನಿಮ್ಮ ಅಧಿಕಾರವನ್ನ ಬಿಟ್ಟು ಹೋಗಿರಿ. ಎಲ್ಲಾ ರೀತಿಯಲ್ಲೂ ಇಲ್ಲಿ ಜಾತ್ಯತೀತವಾದಿಗಳಿದ್ದಾರೆ, ರಾಷ್ಟ್ರದ ಸಂವಿಧಾನವನ್ನು ತಿಳಿದವರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ಪ್ರಗತಿಪರರಿದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಆದ್ದರಿಂದ ಈ ಜಾತಿ ಈ ರಾಷ್ಟ್ರದಲ್ಲಿ ನಿಮ್ಮ ಸಂಘ ಪರಿವಾರದ ಸಂವಿಧಾನವನ್ನ ಜಾರಿಗೆ ತರಲಿಕ್ಕೆ ಪ್ರಜ್ಞಾವಂತ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸವಿರುವಂತಹ ನಂಬಿಕೆ ಇರುವಂತಹ ಯಾರು ಕೂಡ ಇದನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳುತ್ತಾ, ನಮ್ಮ ನಾಗರಿಕರೇ ಈ ಒಂದು ಹೋರಾಟದ ಫಲವಾಗಿ ನಮ್ಮ ಮಂಗಳೂರಿನಲ್ಲಿ ಕಳೆದ ಗುರುವಾರ ಇಲ್ಲಿನ ಸಂಘಿ ಪೊಲೀಸರ ಬಂದೂಕಿಗೆ ಬಲಿಯಾದಂತಹ 2 ಜೀವಗಳು ನಮಗೆ ಅವರನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಜಲೀಲ್ ಮತ್ತು ನೌಶೀನ್, ನಮಗೆ ಹೆಮ್ಮೆ ಇದೆ. ಅವರು ಮರಣ ಹೊಂದಿರುವುದರಲ್ಲಿ ಮುಸ್ಲಿಮರಿಗಲ್ಲ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರುವಂತಹ ಎಲ್ಲರಿಗೂ ಕೂಡ ನೋವಾಗಿದ್ರೂ ಕೂಡ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಕಾರಣ ಈ ಭಾರತ ರಾಷ್ಟ್ರವನ್ನು ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡಿಸಿಕೊಂಡು ಬಂದಂತಹ ಜಾತ್ಯತೀತವಾದಿಗಳ ಹೋರಾಡಿದಂತಹ ಎಷ್ಟೋ ವೀರ ಯೋಧರಿದ್ದಾರೆ, ಅವರ ಪಾಲಿಗೆ ನಾವು ಸೇರಿಸ್ತಾ ಇದ್ದೇವೆ. ಆದ್ದರಿಂದ ಈ ಹೋರಾಟ ನಮಗೆ ಮುಂದುವರಿಸ್ತಾ ಇದ್ದೇವೆ ಇನ್ಶಾ ಅಲ್ಲಾಹ್. ಕೊನೆಯದಾಗಿ ನಾನೊಂದು ಮಾತನ್ನ ಹೇಳ್ತಾ ಇದ್ದೇನೆ. ಇದು ಜಾತ್ಯತೀತ ರಾಷ್ಟ್ರ, ಇದು ಸೌಹಾರ್ದತೆಯ ರಾಷ್ಟ್ರ, ಇದು ಪರಧರ್ಮ ಸಹಿಷ್ಣುತೆಯ ರಾಷ್ಟ್ರ. ಇದಕ್ಕೆ ಎದುರಾಗಿ ಬರುವಂತಹ ಎಲ್ಲ ಶಕ್ತಿಗಳನ್ನು ನಾವು ಬದಿಗಿಡ್ತಾ ಇದ್ದೇವೆ. ನಾವು ಜಾತ್ಯತೀತವಾದಿಗಳು ಮುಂದೆ ಸಾಗುತ್ತಾ ಇದ್ದೇವೆ ಅಂತ ಹೇಳುತ್ತಾ, ಈ ಒಂದು ಹೋರಾಟದ ಹಿಂದೆ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಮತ್ತು ಸುನ್ನಿ ಯುವಜನ ಸಂಘದ ಎಲ್ಲಾ ರೀತಿಯ ಪ್ರೋತ್ಸಾಹ ಮತ್ತು ಬೆಂಬಲ ಸದಾ ಇದೆ ಎಂದು ಹೇಳುತ್ತಾ ನನ್ನೆರಡು ಮಾತಿಗೆ ವಿರಾಮ. ನಾಗರಿಕ ಸಂಹಿತೆ ಭಾರತ ದೇಶದಲ್ಲಿ ಹುಟ್ಟಿದ ನಾವು ಹಿಂದೂ ಮುಸ್ಲಿಂ ಕ್ರೈಸ್ತರು ಎಂದು ಭೇದ ತೋರಿದ ಬಾಳಿದೆವು. ಇಲ್ಲ ನಾವು ಒಪ್ಪಲ್ಲ, ಇಲ್ಲ ನಾವು ಒಪ್ಪಲ್ಲ, ನಿಮ್ಮ ಕಾನೂನು ಒಪ್ಪಲ್ಲ, ಎನ್ಆರ್ಸಿಯನ್ನು ಒಪ್ಪಲ್ಲ. ಭಾರತ ದೇಶದ ಪ್ರಜೆಗಳು ನಾವು, ಟಿಪ್ಪು ಸುಲ್ತಾನ ಮಕ್ಕಳು ನಾವು, ಅಂಬೇಡ್ಕರ್ ಗಾಂಧಿ ಶಿಷ್ಯರು ನಾವು. ಆವೇಶ ಬರೀ ಒಂದು ಆರಂಭ ಶೂರತ್ವ ಆಗದಿರಲಿ ಎಂಬ ಒಂದು ಪ್ರಾರ್ಥನೆ ನನ್ನದು. ಇದೊಂದು ಸಾಂಕೇತಿಕವಾಗಿ ನಡೆಸುವಂತಹ ಒಂದು ಮೊದಲ ಹೆಜ್ಜೆ. ಅದರ ಗುರಿ ತಲುಪುವವರೆಗೂ ನಾವು ವಿರಮಿಸಲ್ಲ ಎಂಬ ಪ್ರತಿಜ್ಞೆಯೊಂದಿಗೆ NRCಯ ಬಗ್ಗೆ, CAA ಬಗ್ಗೆ, MPR ಬಗ್ಗೆ, CAB ಬಗ್ಗೆ ಸ್ನೇಹಿತರಾದಂತಹ ಮಹಬೂಬ್ ಸಫಾಫಿ, ಸಹಪಾಠಿಯಾದಂತಹ ಖಲೀಲ್ ಅಜ್ಹರಿ ಬೇಕಾದಷ್ಟು ಹೇಳಿದ್ದಾರೆ. ಇದೊಂದು ಅಘೋಷಿತ ತುರ್ತು ಪರಿಸ್ಥಿತಿ ಭಾರತ ದೇಶದಲ್ಲಿ ನಿರ್ಮಾಣ ಮಾಡಿ ಅಗೋಚರವಾದಂತಹ ವಿಭಜನೆ, ಮತೀಯವಾದಂತಹ ವಿಭಜನೆ, ಧಾರ್ಮಿಕವಾದಂತಹ ವಿಭಜನೆಯನ್ನು ಮಾಡುವಾಗ ನಾವು ಇತಿಹಾಸವನ್ನ ಕಲಿಯಬೇಕಾಗಿದೆ. ಪವಿತ್ರವಾದ ಕುರ್ಆನ್ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳ್ತಾನೆ, ಇನ್ನ ಫಿರ್ಔನ ಅಲಾ ಫಿಲ್ ಅರ್ದ್ ವಜಅಲ ಅಹ್ಲಹಾ ಶಿಯಾ. ಇನ್ನ ಫಿರ್ಔನ ಅಲಾ ಫಿಲ್ ಅರ್ದ್. ಇನ್ನು ಮೋದಿಯಲ್ಲಿ ನಾವು ನೋಡುವಂಥದ್ದು, ಅಮಿತ್ ಶಾ ನಮಗೆ ತೋರಿಸಿಕೊಡುವಂಥದ್ದು, ಅದೇ ರೀತಿ ಸರ್ವಾಧಿಕಾರಿ ಧೋರಣೆ ಇರುವಂತಹ ಜಾಗತಿಕ ಎಲ್ಲ ನಾಯಕರುಗಳಲ್ಲಿ ನಾವು ಕಾಣುವಂತಹ ಒಂದು ರೀತಿ ಇದೆ. ಅದು ಅವರು ನಾವು ಮಾತ್ರ ಈ ಭೂಮಿ ಲೋಕಕ್ಕೆ ಶ್ರೇಷ್ಠರು, ನಾವು ಮಾತ್ರ ಇಲ್ಲಿ ವಂಶೀಯತೆಯ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸುವರು ಎಂಬಂತಹ ಒಂದು ಮೌಢ್ಯತೆಯನ್ನು ಹೊಂದಿರುವವರು. ಅದು ಫಿರೌನಲ್ಲಿತ್ತು, 2ನೇ ರಮ್ಸೀಸನಲ್ಲಿ. ಅವನು ಮೊದಲ ಹೆಜ್ಜೆಯಾಗಿ ಮಾಡಿದ್ದು ವಜಾಲ ಅಹ್ಲಹಾ ಶಿಯಾ, ಕಬತೀಗಳನ್ನ ಪ್ರತ್ಯೇಕಿಸಿ ಬನು ಇಸ್ರಾಯೀಲ್ಯರನ್ನ ಕೊಂದು ಹಾಕಿದ. ಯಾವ ಬನು ಇಸ್ರಾಯೀಲ್ಯರನ್ನ ಇಲ್ಲದಾಗಿಸಲು ಪಣ ತೊಟ್ಟನೋ ಆ ಪಣ ತೊಡಲ್ಪಟ್ಟಂತಹ ಆ ವ್ಯಕ್ತಿ ಕಲೀಮುಲ್ಲಾಹಿ ಮೂಸಾ ಅಲೈಹಿಸ್ಸಲಾತು ವಸ್ಸಲಾಂ ರವರನ್ನ ಅವನದೇ ಆ ಒಂದು ಪ್ಯಾಲೇಸ್ ಅಲ್ಲಿ, ಆ ಅರಮನೆಯಲ್ಲಿ ಬೆಳೆಸಲಿಕ್ಕೆ ಸಾಧ್ಯವಾದಂತಹ ಅಲ್ಲಾಹನು ಭಾರತ ದೇಶದಲ್ಲಿ ಕೂಡ ನಮಗೆ ಅಂತಹ ಒಂದು ಶುಭ ಸೂಚನೆಯನ್ನು ನೀಡ್ತಾ ಇದ್ದಾನೆ. ಇಷ್ಟರ ತನಕ 6 ವರ್ಷಗಳಿಂದ ಮೋದಿ ಮೋದಿ ಎಂದು ಹೇಳಿ ನಮೋ ಬ್ರಿಗೇಡ್ ಅನ್ನ ಬೆಳೆಸಿದಂತಹ ಚಕ್ರವರ್ತಿ ಹೇಳ್ತಾನೆ ಇಂಡಿಯಾ ಇಂಡಿಯಾ ಹೇಳಿ, ಇದುವೇ ಭಾರತದ ನೈಜವಾದ ವಿಜಯ, ಇದು ಜಾತ್ಯತೀತ ಭಾರತದ ಒಂದು ಸಫಲತೆ ಸಂದೇಶ ಎಂದು ಸಾರಲಿಕ್ಕೆ ಈ ಒಂದು ಸಂದರ್ಭವನ್ನ ಯೂಸ್ ಮಾಡ್ತಾ ಇದ್ದೇನೆ. NRC
ಇದನ್ನು ನಾವು ವಿರೋಧಿಸುವುದು. ನಮ್ಮ ಪೌರತ್ವವನ್ನ ಯಾರಿಗಾದ್ರೂ ತೋರಿಸಲಿಕ್ಕೆ ಬೇಕಾಗಿ ಅಲ್ಲ, ನಮ್ಮ ಪೌರತ್ವವನ್ನ ತೋರಿಸಿದ್ದು ಅದು ವಾಸ್ಕೋ ಡ ಗಾಮ ಯಾವಾಗ 1498ರಲ್ಲಿ ಕಲ್ಲಿಕೋಟೆಯ ಕಾಪಾಡೆಂಬಲ್ಲಿ ಹಿಡಿದನು. ಅಂದಿನ ಆ ಒಂದು ಸಾಮೂದಿರಿಯ ನೌಕಾಪಡೆಯ ಸೇನಾನಿ ಕುഞ്ഞാಲಿ ಮರಕಾರ್ ಭಾರತ ದೇಶದ ಮುಸಲ್ಮಾನರ ಆ ಪೌರತ್ವವನ್ನ ತೋರಿಸಿಕೊಟ್ಟಿದ್ದಾರೆ. ಅವರ ಮಕ್ಕಳಾದ ನಮಗೆ ಯಾರ ಮುಂದೆಯೂ ಮಂಡಿಯೂರಿ ಪೌರತ್ವವನ್ನು ತಿಳಿಸಬೇಕಾದಂತಹ ಯಾವ ಅವಶ್ಯಕತೆಯೂ ಇಲ್ಲ, ಅದು ನಡೆಯುವ ಸಂಗತಿಯೂ ಅಲ್ಲ ಎಂಬುದನ್ನ ಈ ಮುಖಾಂತರ ಸರ್ವ ಅಧಿಕಾರಿ ವರ್ಗಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಏನು ಇವರು ಭಾವಿಸಿದ್ದು 1933ರಲ್ಲಿ ಆ ಜರ್ಮನಿಯ ಆ ಒಂದು ಹಿಟ್ಲರ್ ಪ್ರಥಮ ಭಾಗವಾಗಿ ನಡೆಸಿದಂತಹ ಒಂದು ರೀತಿಗೆ ನಮ್ಮ ಭಾರತಾಂಬೆಯನ್ನ ತರಲಿಕ್ಕೆ ಅಮಿತ್ ಶಾ 100 ಬಾರಿ ಹುಟ್ಟಬೇಕು ಎಂದು ಮಾತ್ರ ಈ ಒಂದು ಸಂದರ್ಭದಲ್ಲಿ ಹೇಳ ಬಯಸ್ತಾರೆ. ತಿಳಿಯಪಡಿಸಬೇಕಾದವರು ನಾವಲ್ಲ. ನಮ್ಮ ವಿಶ್ವಾಸ ಪ್ರಕಾರ ಅಬುಲ್ ಬಶರ್ ಆದಂ ನಬಿ ಸಲಾತು ವಸ್ಸಲಾಂ ರವರು ಇಳಿದು ಬಂದದ್ದು ಅಖಂಡ ಭಾರತದ ಶ್ರೀಲಂಕಾದ ಆ ಒಂದು ಬೆಟ್ಟದ ಮೇಲೆಯಾದ್ರೆ ಇದು ನಮಗೆ ಮಾತೃಭೂಮಿ ಮಾತ್ರವಲ್ಲ, ನಮ್ಮ ಪಿತೃಭೂಮಿ ಕೂಡ. ಮಾತೃಭೂಮಿಯನ್ನ ಹೇಳಿ ಹೇಳಿ ಆ ಒಂದು ಸೆಗಣಿಯನ್ನ ತಲೆಗೆ ಹುಟ್ಟಿಸಿ ಎದೆ ಸೀಳಿದರೆ ಒಂದು ಅಕ್ಷರವೂ ತಿಳಿಯಲ್ಲ ಎಂದು ಹೇಳುವಂತಹ ತೇಜಸ್ವಿಯೊಂದಿಗೆ ಹೇಳಲಿಕ್ಕಿರುವುದು. ನಿನ್ನ 56 ಇಂಚಿನ ಎದೆಯವನಿಗೆ ಸ್ವಂತ ಆ ಒಂದು ಡಿಗ್ರಿ ಸರ್ಟಿಫಿಕೇಟ್ ಅನ್ನು ತೋರಿಸಲಿಕ್ಕೆ ಸಾಧ್ಯವಾಗದಿದ್ರೆ ನಮ್ಮಲ್ಲಿ ಪೌರತ್ವಕ್ಕೆ ಇರುವ ಯಾವ ನೈತಿಕತೆಯೂ ಕೂಡ ನಿಮಗಿಲ್ಲ ಎಂದು ಈ ಮೂಲಕ ಹೇಳ ಬಯಸ್ತಾ ಇದ್ದೇವೆ. ನಾವು ತಿಳಿಯಬೇಕಾದ್ದು ನೈಜವಾದ ಭಾರತೀಯರು ನಾವು. ಈ ಭಾರತದಲ್ಲಿ ಟಿಪ್ಪು ಸುಲ್ತಾನ್ ರವರಾಗಿದ್ದಾರೆ. 200 ವರ್ಷಕ್ಕಿಂತಲೂ ಹೆಚ್ಚಿನ ಸಮಯದಲ್ಲಿ ಈ ಒಂದು ಭಾರತಾಂಬೆಯನ್ನ ಸಾಮ್ರಾಜ್ಯ ಶಾಹಿತ್ವದ ಕಪಿಮುಷ್ಟಿಯಲ್ಲಿ ಬಿಗಿ ಹಿಡಿದು ನಾಶ ಮಾಡುವಾಗ ಅವರ ಎದುರಲ್ಲಿ 4 ಬಾರಿ ಯುದ್ಧ ಮಾಡಿ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ನಾವು ಕಾಣುವಂತಹ ಮಂಗಳೂರಲ್ಲೂ ಕೂಡ 3ನೇ ಆಂಗ್ಲೋ ಮೈಸೂರು ಯುದ್ಧ ಮಾಡಿದ್ರೆ ಯಾವ ಒಂದು ನಾವು ಹೇಳುವಂತಹ ಆ ಒಂದು RSS ಕಚೇರಿಯಿಂದ ಬರುವಂತಹ ಸಂಘ ಪರಿವಾರದ ಹಿಡನ್ ಅಜೆಂಡಾಗಳನ್ನ ಭಾರತೀಯರಾದ ನೈಜ ಮೂಲ ನಿವಾಸಿಗಳಾದ ದ್ರಾವಿಡರು ಜೀವಿಸಿದಂತಹ ಈ ದಕ್ಷಿಣದ ತುತ್ತ ತುದಿಯಿಂದ ಉತ್ತರ ತನಕ ತಿದ್ದಿಕೊಂಡು ನಮ್ಮ ಭಾರತಾಂಬೆಯ ಜಾತ್ಯತೀತತೆಯನ್ನ ಪ್ರಜಾಪ್ರಭುತ್ವವನ್ನ ಕಾಪಾಡಲಿಕ್ಕೆ ನಾವು ಹೆಚ್ಚು ಎಂದು ಮಾತ್ರ ಈ ಮೂಲಕ ಹೇಳಲು ಬಯಸ್ತಾ ಇದ್ದೇವೆ. ನಾವು ತಿಳಿಯಬೇಕು, ಮಹಾನರಾದ ಮುಹಮ್ಮದುರ್ ರಸೂಲುಲ್ಲಾಹಿ ಅವರು ಬರುವಾಗ ಅವರು ಹೇಳಿದಂತಹ ಒಂದು ಮಾತಿದೆ. ಮದೀನಾದಲ್ಲಿ ಆಶ್ರಯ ಪಡೆದಂತಹ ಯಹೂದ್ಯರೊಂದಿಗೆ ಹೇಳಿದ್ರು, ಆ ಯಹೂದಿ ವಿಭಾಗದವರೇ, ನಿಮ್ಮ ವಿರುದ್ಧವಾಗಿ ಯಾರಾದ್ರೂ ದಂಡೆತ್ತಿ ಬಂದ್ರೆ ಅವರ ವಿರುದ್ಧ ಹೋರಾಡ್ಲಿಕ್ಕೆ ಈ ಹಬೀಬರಾದ ನಾವಿದ್ದೇವೆ. ಒಂದು ಅಧಿಕಾರಿ ಹೇಳ್ಬೇಕಾದ್ದು, ಒಬ್ಬ ರಾಷ್ಟ್ರಪತಿ ಅಂಕಿತ ಹಾಕಬೇಕಾದದ್ದು, ಒಬ್ಬ ಪ್ರಧಾನಮಂತ್ರಿ ಮಾಡಬೇಕಾದಂತಹ ಕೆಲಸ ವಲಸಿಗರಾಗಿ ಬಂದವರಿಗೆ ಆಶ್ರಯ ಕೊಡುವಂತಹ ಒಂದು ಸೌಜನ್ಯ ಮಾಡಬೇಕೇ ಹೊರತು ಆ ಇರಾನಿಂದ ಬಂದ ಶಾ ವಂಶಸ್ಥರ ಕುಡಿಗಳಾದ ಆರ್ಯರಿಗೆ ಮೂಲ ನಿವಾಸಿಗಳಲ್ಲಿ ಪೌರತ್ವ ಕೇಳುವ ಯಾವ ನೈತಿಕತೆ ಕೂಡ ಇಲ್ಲ. ನಾವು ನಮ್ಮ ಯುವಕರೊಂದಿಗೆ ಹೇಳಲಿಕ್ಕಿರುವುದು, ಗಾಂಧೀಜಿ ಹೋರಾಡುವಾಗ, ಮುಹಮ್ಮದ್ ಅಲಿ ಜೌಹರ್ ಹೋರಾಡುವಾಗ, ಟಿಪ್ಪು ಸುಲ್ತಾನ್ ರವರು ಹೋರಾಡುವಾಗ ಇಲ್ಲಿ ಯಾರಿಗೂ ಕೂಡ ಒಂದು ನೆಟ್ ಕನೆಕ್ಷನ್ ಇರಲಿಲ್ಲ, ಒಂದು ಟೆಕ್ನಾಲಜಿಯೂ ಕೂಡ ಇರಲಿಲ್ಲ. ಒಂದೆರಡು ದಿವಸ ನಮ್ಮ ಟೆಕ್ನಾಲಜಿಯ ಆ ಒಂದು ಇಂಟರ್ನೆಟ್ ಅನ್ನ ಬಂದ್ ಮಾಡಿದರೆ ಈ ಸಮೂಹವನ್ನ, ಈ ಸಮಾಜವನ್ನ, ಈ ಸಮುದಾಯವನ್ನ ಹಿಂಪಡೆಯಲಿಕ್ಕೆ ಸಾಧ್ಯವಿದೆ ಎಂದು ಯಾರಾದ್ರೂ ಹಗಲು ಕನಸು ಕಂಡಿದ್ರೆ ನಿಮಗೆ ನಮ್ಮ ಶಕ್ತಿ ತೋರ್ಲಿಕ್ಕೆ, ಕಾಣ್ಲಿಕ್ಕೆ ಇದು ಇರುವುದು ಮಾತ್ರ ಎಂದು ಈ ಮೂಲಕ ಹೇಳ ಬಯಸ್ತಾ ಇದ್ದೇವೆ. ನಾವೆಲ್ಲರೂ ತಿಳಿಯಬೇಕಾದ್ದು, ಈ ಭಾರತ ದೇಶದ ಆ ಒಂದು ಸಾರ್ವಭೌಮತೆ 1000 ವರ್ಷ ಅವರು ಹೇಳುವಂತೆ ಹಿಂದೂ ರಾಜರುಗಳು ಆಡಳಿತ ನಡೆಸಿದಂತಹ ಈ ಒಂದು ದೇಶ. ಅದೇ ರೀತಿ 800 ವರ್ಷಗಳಷ್ಟು ಕಾಲ ಇಂದು ಭಾರತ ಐತಿಹಾಸಿಕ ಪುಟಗಳಲ್ಲಿ ದಾಖಲಿಸಲ್ಪಡುವುದು ಮುಸಲ್ಮಾನರ ಸಂಭಾವನೆಯಿಂದಾಗಿದೆ. ತಾಜ್ ಮಹಲ್ ಆಗಿರಬಹುದು, ರೆಡ್ ಫೋರ್ಟ್ ಆಗಿರಬಹುದು, ಚಾರ್ಮಿನಾರ್ ಆಗಿರಬಹುದು, ಕುತುಬ್ ಮಿನಾರ್ ಆಗಿರಬಹುದು, ನಮಗೆ ಶಾಂತಿಯನ್ನು ಬೋಧಿಸುವಂತಹ, ಸಹಿಷ್ಣುತೆಯನ್ನು ಹೇಳುವಂತಹ ನಮ್ಮ ಜಿಲ್ಲೆಯ ಒಬ್ಬ ಆ ಒಂದು ಪ್ರಾಂತೀಯ ಅಧ್ಯಕ್ಷನಿಂದ ಅವನು ಹೇಳಿದ್ದು, ಇದೊಂದು ಕಾಶ್ಮೀರ ಮಾಡಲಿಕ್ಕೆ ಹೊರಟಿರುವುದು. ಆ ಕಾಶ್ಮೀರ ಕಣಿವೆಯ ಆಚೆ ಹೋಗಿ ಕಾಶ್ಮೀರಿಗಳನ್ನು ಕೊಂದು ಹಾಕಿದ ಹವಿಲ್ದಾರ್ ಅಬ್ದುಲ್ ಹಮೀದಿನ ಸಂತತಿಗಳಿಗೆ ಈ ಭಾರತದ ಪ್ರೇಮವನ್ನು ಬೋಧಿಸಲಿಕ್ಕೆ ಯಾವ ಅರ್ಹತೆ ಕೂಡ, ಯಾವೊಂದು ಒಳ ಸಂಚಿನಲ್ಲಿ ಹಿಂಬದಿ ಮೂಲಕ
ಹಿಂಬದಿ ಮೂಲಕ ನಮ್ಮನ್ನು ಆಕ್ರಮಿಸುವವರಿಗೆ ಇಲ್ಲ ಎಂದು ಈ ಮೂಲಕ ಕಿನ್ಯಾ ಗ್ರಾಮದ ನಾಗರಿಕ ಒಕ್ಕೂಟದ ಪರವಾಗಿ ಹೇಳ ಬಯಸಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ. ಹರ್ ಕರ್ಬಲಾ ಕೆ ಬಾದ್ ಇಸ್ಲಾಂ ಜಿಂದಾ ಹೋತಾ ಹೇ. ಒಂದು ಕರ್ಬಲಾ ಮಾತ್ರವಲ್ಲ, ಯಜೀದನು, ಜಿಯಾದನು, ಮಹಾನರಾದ ಹುಸೈನ್ ರಲಿಯಲ್ಲಾಹು ಅನ್ಹು ಅವರನ್ನು ಕೊಂದು ಹಾಕಿ ಅಹ್ಲು ಬೈತನ್ನ ಇಲ್ಲದಾಗಿಸ್ಲಿಕ್ಕೆ ಅಂದು ಪಣ ತೊಟ್ರೆ, ಅಂದು ಆ ಕರ್ಬಲಾದಿಂದ ಮಹಾನರಾದ ಝೈನುಲ್ ಆಬಿದೀನ್ ಎಂಬ ಕುಡಿ ಇಂದು ಕಿಯಾಮತ್ ತನಕ, ಅಂತ್ಯ ದಿನ ತನಕ ಈ ಒಂದು ಪ್ರವಾದಿ ಪರಂಪರೆಯನ್ನ ಬೋಧಿಸಲಿಕ್ಕೆ ಇಲ್ಲಿ ಜೀವಂತವಾಗಿದ್ರೆ ಹರ್ ಕರ್ಬಲಾ ಕೆ ಬಾದ್, हर करबला के बाद इस्लाम जिंदा होता है. उधर डूबे इधर निखिले, इधर डूबे उधर निखिले. ಇಲ್ಲಿ ಅಸ್ತಮಿಸುವಾಗ ಅಲ್ಲಿ ಉದಯಿಸುತ್ತದೆ, ಅಲ್ಲಿ ಉದಯಿಸುವಾಗ ಇಲ್ಲಿ ಅಸ್ತಮಿಸುತ್ತದೆ. ನಾವು ತಿಳಿಯಬೇಕಾದದ್ದು, ಬಿಜೆಪಿಯವರು ಸೋತದ್ದು ಒಂದು ಕಡೆ. ಅವರು ಭಾವಿಸಿದ್ರು 370 ನಾವು ಇಲ್ಲದಾಗಿಸ್ತೇವೆ. ಅದೇ ರೀತಿ ಬಾಬರಿಯ ತೀರ್ಪು ಕೊಟ್ಟವು, ತ್ರಿವಳಿ ತಲಾಖನ್ನು ಕೊಟ್ಟವು. ಇದರೆಡೆಯಲ್ಲಿ NRC ಕೂಡ ನಡೆಯಲಿ. ಇಲ್ಲಿನ ಭಾರತೀಯ ಪ್ರಜ್ಞಾವಂತರು, ವಿದ್ಯಾವಂತರು, ಪ್ರಗತಿಪರರು ಎದುರಿಸುವಾಗ ಅವರಿಗೆ ಅವರ ಆ ಒಂದು ಗುಹೆಯೊಳಗೆ ಅಡವುವಂತಹ ಒಂದು ಸನ್ನಿವೇಶ ಬಂದ್ರೆ ನಾವು ಹೇಳುವುದು ಫ್ರೀಡಮ್ ಫಾರ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಭಾಷಣ ಮಾಡಲಿಕ್ಕೆ. ಅದೇ ರೀತಿ ನಮ್ಮ ಪ್ರತಿಭಟನೆಯನ್ನು ಬೋಧಿಸಲಿಕ್ಕೆ ನಮ್ಮ ಸಂವಿಧಾನದ ಅನುಚ್ಛೇದ 19 ನಮಗೆ ಅಧಿಕಾರ ಕೊಟ್ಟರೆ ಅದನ್ನ ಇಲ್ಲದಾಗಿಸಲು ಈ ಕರ್ನಾಟಕದಾದ್ಯಂತ ಪ್ರತಿಬಂಧಕಾಜ್ಞೆಯನ್ನ ಎಷ್ಟರ ತನಕ ನೀವು ಮಾಡಬಹುದು. ನಮ್ಮಲ್ಲಿ ನಾನು ನಿಲ್ಲಿಸ್ತೇನೆ, ನವದೆಹಲಿಯ ಆ ಒಂದು ಇಂಡಿಯಾ ಗೇಟಿನ ಎದುರುಗಡೆ 90,600ರಷ್ಟು ಆ ಒಂದು ಸ್ವಾತಂತ್ರ್ಯ ಸೇನಾನಿಗಳ ಹೆಸರನ್ನು ಬರೆಯುವಾಗ 63,000ಕ್ಕಿಂತಲೂ ಹೆಚ್ಚು ಜನ ಅಲ್ಲಿ ಮುಸಲ್ಮಾನರ ಹೆಸರಿಟ್ರೆ ಈ ಸಂವಿಧಾನದ ಉಳಿವಿಗಾಗಿ, ಈ ಸಂವಿಧಾನದ ಆ ಒಂದು ಸುರಕ್ಷತೆಗಾಗಿ, ಭಾರತದ ನೈಜ ಸಂಸ್ಕೃತಿಯನ್ನು ಉಳಿಸಲಿಕ್ಕೋಸ್ಕರ ನಮ್ಮ ಕರಾವಳಿಯಿಂದ ನಮ್ಮ 2 ಸಹೋದರರು ಜಲೀಲ್ ಮತ್ತು ನೌಶೀನ್ ಆ ಒಂದು ರೀತಿಗೆ, ಆ ಒಂದು ಹೆಸರಿಗೆ ಅವರನ್ನು ಸೇರಿಸಲ್ಪಟ್ಟಿದೆ. ಅವರ ಹಿಂಬಾಲಕರಾಗಿ ನಾವೆಲ್ಲರೂ ಕೂಡ ಇದ್ದೇವೆ. ಯಾರು ಕೂಡ ಹಿಂಜರಿಯಬೇಕಾಗಿಲ್ಲ. ಪವಿತ್ರ ಕುರಾನ್ ಹೇಳ್ತದೆ, ವನುರೀದು ಅನ್ನ ಮುನ್ನಾಲಲ್ಲದೀನ ಸ್ತುಲೈಫು ಫಿಲ್ ಅರ್ದ್, ಭೂಮಿಯಲ್ಲಿ ದೌರ್ಬಲ್ಯವನ್ನ ಹೇರಿದಂತಹ ಅವರಿಗೆ ನಾವು ಅನುಗ್ರಹ ವರ್ಷಿಸಲು ಉದ್ದೇಶಿಸಿರುವವು. ವನಜಾಲಹುಂ ಅಇಮ್ಮ, ಅವರನ್ನ ನಾವು ಇಮಾಮರುಗಳನ್ನಾಗಿ, ನೇತಾರನ್ನಾಗಿ ಮಾಡಿಸುವವು. ವನಜಾಲಹುಮುಲ್ ವಾರಿಸೀನ್, ಅವರೇ ನೈಜವಾದ ಆ ಒಂದು ಹಿಂಬಾಲಕರು, ನೈಜವಾದ ವಾರಿಸುದಾರರು. ಭಾರತ ನಮ್ಮದು. ಇಸ್ಲಾಮಿನ ಪ್ರಕಾರ ಮರಣ ಹೊಂದುವುದಾದರೆ ಮಕ್ಕಾ ಮದೀನಾ ಇಲ್ಲದಿದ್ರೆ ನಮ್ಮ ಈ ಭೂಮಿ, ನಾವು ಇನ್ನೊಂದು ದೇಶಕ್ಕೆ ಹೋಗಿ ಮಡಿಯುವವರಲ್ಲ. ಇಲ್ಲೇ ಜೀವಿಸಿ, ಇಲ್ಲಿ ಮರಣ ಹೊಂದಿ, ಇಲ್ಲಿಯೇ ನಮ್ಮ ಸಂತತಿಯನ್ನ ತಲಾಂತರದಲ್ಲಿ ಇಲ್ಲಿಯೇ ನೆಲೆಗೊಳಿಸುವವು. ಆಗ ಅಗ್ನಿ ಇದೆ ನಮ್ಮ ಮುಂದೆ, ನಮ್ರೂದ್ ಹೇ, ಮೋದಿ ತರ ನಮ್ರೂದರು ಕೂಡ ಇದ್ದಾರೆ. ಹೇಳ ಬಯಸ್ತಾ ಇರುವುದು ಔಲಾದ ಇಬ್ರಾಹಿಂ ಬಿ ಹೇ, ಇಬ್ರಾಹಿಮನ ಸಂತತಿಗಳು ಕೂಡ ನಾವಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. अस्सलामु अलैकुम व रहमतुल्लाहि व बरकातुहू. आजादी आजादी बीमारी से, अपक्षवाद से, भेदभाव से मिलकर बोलो, जोर से बोलो, प्यार से बोलो, सुन ले मोदी, आजादी आजादी, हक से हमारी, भूखमारी से, मनोवाद से, सामंतवाद से, पूंजवाद से, जोर से बोलो, शान से बोलो. ಆತ್ಮೀಯ ಸಹೋದರರೇ, ನಾವು ಇವತ್ತು ಇಲ್ಲಿ ಸೇರಿದಂತಹ ಹಲವಾರು ಮಾತಾಡುವವರು ನಮ್ಮ ಮುಂದಿಟ್ಟಿದ್ದಾರೆ. ಆದರೆ ಭಾರತದಾದ್ಯಂತ ಇವತ್ತು ಎಲ್ಲ ಕಡೆಯೂ ಈ ಸಂವಿಧಾನ ವಿರೋಧಿಯಾದಂತಹ ಕಾಯ್ದೆಗಳ ವಿರುದ್ಧ ಹೋರಾಟ ನಡೆಸುತ್ತಿದ್ದು, ಅದರ ಅಂಗವಾಗಿ ನಾವು ಇವತ್ತು ಕಿನ್ಯಾದಲ್ಲಿಯೂ ಕೂಡ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಕೇಂದ್ರದಲ್ಲಿ ಆಳುತ್ತಿರುವಂತಹ ಆ ಒಂದು ಸರ್ಕಾರ ಈ ಕಾಯ್ದೆಯನ್ನು ಅಷ್ಟು ತುರ್ತಾಗಿ
ಜಾರಿಗೆ ಮಾಡಲು ಅದರ ಹಿಂದೆ ಹಲವಾರು ಕಾರಣಗಳಿವೆ. ಒಂದನೇದಾಗಿ ಇಲ್ಲಿಯ ಆರ್ಥಿಕ ಸ್ಥಿತಿ ಬಹಳಷ್ಟು ಪಾತಾಳಕ್ಕೆ ಇಳಿದಿರುವುದು ಮತ್ತು ಅದೆಷ್ಟೋ ಕಂಪನಿಗಳು ಮತ್ತು ಎಷ್ಟೋ ಉದ್ಯೋಗಿಗಳು ನಿರುದ್ಯೋಗ ಆಗಿರ್ತಾ ಇದ್ದಾರೆ. ಅದರ ಗಮನವನ್ನು ಬೇರೆ ಕಡೆಗೆ ಸೆಳೆಯುವ ಉದ್ದೇಶಕ್ಕೋಸ್ಕರ ಈ ಸರ್ಕಾರವು ಈ ಕಾಯ್ದೆಯನ್ನು ತುರ್ತಾಗಿ ಬಂದಿದೆ. ಮತ್ತೊಂದು ಉದ್ದೇಶ ಏನು ಅಂತ ಹೇಳಿದರೆ, ಈಗಾಗಲೇ ಅಸ್ಸಾಮಿನಲ್ಲಿ 3 ಕೋಟಿ ಜನರನ್ನು NRCಗೆ ಒಳಪಡಿಸಿದಾಗ ಅದರಲ್ಲಿ 19 ಲಕ್ಷ ಜನ ಯಾವುದೇ ದಾಖಲು ಪತ್ರಗಳನ್ನು ಸಲ್ಲಿಸಲಾಗದೆ ಅವರ ಡಿಟೆನ್ಷನ್ ಸೆಂಟರ್ನಲ್ಲಿ ಅಥವಾ ಜೈಲಿನಲ್ಲಿ ಕೂಡಿ ಹಾಕಿದ್ದಾರೆ. ಅದರಲ್ಲಿ 13 ಲಕ್ಷ ಮುಸ್ಲಿಮೇತರರು, 5 ಲಕ್ಷದ ಚಿಲ್ಲರೆ ಮುಸ್ಲಿಮರು ಇದ್ದಾರೆ. ಇವರನ್ನು ಇದೊಂದು ದೊಡ್ಡ ಸಮಸ್ಯೆಯಾಗಿಬಿಟ್ಟಿದೆ. ಅದಕ್ಕಾಗಿ ಈ ಸಿಟಿಸನ್ ಅಮೆಂಡ್ಮೆಂಟ್ ಬಿಲ್ಲನ್ನು ಪಾರ್ಲಿಮೆಂಟಲ್ಲಿ ಇಟ್ಟು ಸಿಟಿಸನ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ತಂದು ಆ ಮೂಲಕ ಅಲ್ಲಿ 13 ಲಕ್ಷರಿಗೆ ಪೌರತ್ವವನ್ನು ನೀಡುವುದು ಮತ್ತು ಈ 5 ಲಕ್ಷ ಮಂದಿಯನ್ನು ಜೈಲಿನಲ್ಲಿಡುವಂತಹ ಒಂದು ವ್ಯವಸ್ಥಿತ ಸಂಚು ಈ ಮೋದಿ ಮತ್ತು ಅಮಿತ್ ಶಾ ಸರ್ಕಾರ ಮಾಡುತ್ತಿರುವುದು ಬಹಳ ದೊಡ್ಡ ಅನ್ಯಾಯವಾಗಿರುತ್ತದೆ. ಡಾಕ್ಟರ್ ಭೀಮರಾವ್ ರಾಮಜಿ ಅಂಬೇಡ್ಕರ್ ಅವರ ಆ ಸಂವಿಧಾನವನ್ನು ಯಾವುದೇ ಥರದಲ್ಲಿ ಅಳಿಸಿ ಹಾಕಲು, ಅದರ ಜಾತ್ಯತೀತ ಮನೋಭಾವವನ್ನು ಕಿತ್ತು ಹಾಕಲು ಒಂದು ವ್ಯವಸ್ಥಿತ ಸಂಚನ್ನು ಕೇಂದ್ರ ಸರ್ಕಾರ ಇವತ್ತು ಮಾಡುತ್ತಿರುವುದು ಬಹಳ ಖಂಡನೀಯವಾಗಿದೆ. ಆದ್ದರಿಂದ ನಾನು ಹೇಳ್ತಾ ಇರುವುದು, ಇಲ್ಲಿ ಸೇರಿದ ಎಲ್ಲರೂ ಯಾವುದೇ ಕಾರಣಕ್ಕೂ ಈ ದೇಶದ ಸ್ವಾತಂತ್ರ್ಯವನ್ನಾಗಲಿ ಈ ದೇಶದ ಸಂವಿಧಾನವಾಗಲಿ ಬದಲಾಯಿಸಲಿಕ್ಕೆ ಅವಕಾಶ ಮಾಡಿಕೊಡಬಾರದು. ಹಾಗೂ ಈಗಾಗಲೇ ಈ ಸಂಬಂಧ 26 ಜನರು ತಮ್ಮ ಶಹೀದಾಗಿದ್ದಾರೆ. 26 ಅಲ್ಲ, 2 ಲಕ್ಷದ ಜಿಲ್ಲ 20 ಲಕ್ಷ ಆದರೂ ಕೂಡ ನಾವು ಇದನ್ನು ಯುದ್ಧಕ್ಕೆ ನಿಯತ್ತಿನಿಂದ ನಾವು ಹೋರಾಡಬೇಕಾಗಿದೆ. ಮತ್ತು ಇನ್ನು ಮುಂದೆ ನಾವು ಎಲ್ಲರೂ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲದೆ ಒಗ್ಗಟ್ಟಾಗಿ ಮತ್ತು ವ್ಯವಸ್ಥಿತವಾಗಿ ನಾವು ಕಾರ್ಯಪ್ರವೃತ್ತರಾಗಬೇಕು. ಇದು ಇಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ನಡೆಯುತ್ತಿರುವ ಒಂದು ಲೆಕ್ಕದಲ್ಲಿ ನಾವು ಅವರಿಗೆ ಕೃತಜ್ಞತೆ ಹೇಳಬೇಕು. ಎಲ್ಲ ಮುಸ್ಲಿಮರು ಪರಸ್ಪರ ಭಿನ್ನಾಭಿಪ್ರಾಯದವರು ಈಗ ಸಂಪೂರ್ಣ ಒಂದೇ ಬ್ಯಾನರ್ ನಡಿಯಲ್ಲಿ ಒಟ್ಟಾಗುತ್ತಾ ಇದ್ದಾರೆ. ಆದರೆ ಇದೇ ಇನ್ನು ಮುಂದಕ್ಕೂ ಕೂಡ ಇದೇ ರೀತಿಯಲ್ಲಿ ಒಗ್ಗಟ್ಟಾಗಿ ಹೋರಾಡಬೇಕು ಅಂತ ಹೇಳುತ್ತಾ ಈ ನನಗೆ ಅವಕಾಶ ಕೊಟ್ಟ ಇವರಿಗೆಲ್ಲ ಧನ್ಯವಾದ ಹೇಳುತ್ತಾ ನನ್ನ ಈ മാതിಗೆ വിരാമം ಹೇಳುತ್ತೇನೆ. അതല്ലെങ്കിൽ ലാത്തി ചാർജുകളെ കൊണ്ടെങ്കിലും ആർക്കെങ്കിലും ഇവിടെ തകർക്കാൻ വേണ്ടി സാധിക്കുമെന്ന് വിചാരിച്ചിട്ടുണ്ടെങ്കിൽ അവരെ കാണുന്നത് പാൽ സ്വപ്നങ്ങൾ മാത്രമാണെന്ന് മനസ്സിലാക്കണം എന്നാണ് ഈ സമയത്ത് പറയാനുള്ളത്. ഇവിടെ ഒരുമിച്ച് കൂടി എല്ലാവരോടും പറയാനുള്ളത്, ഇത് നമ്മുടെ തുടക്കമാണ്. ഇവിടെയുള്ള എല്ലാ പാർട്ടികളും പ്രത്യേകം ഇങ്ങനെയുള്ള പ്രകടനങ്ങൾ സംഘടിപ്പിക്കണമെന്ന് പ്രത്യേകമായി ഉണർത്തലോടുകൂടി ഇതിനാം ഇവിടെ അസ്തമിപ്പിക്കാൻ പാടില്ല. കേന്ദ്ര സർക്കാർ എപ്പോഴാകുന്നു ഈ കിരാതമായിരിക്കുന്ന ഈ NRCയെയും അതേപോലെ മറ്റുള്ള എല്ലാത്തിനെയും പിൻവലിക്കുന്നത് വരെ ജീവാർപ്പണം നടത്തിയിട്ടാണെങ്കിലും ഈ പ്രകടനം ഇവിടെ കാഴ്ചവെക്കണം. ഇന്ത്യയുള്ള എല്ലാവരും അത് ജാതി ഭേദമന്യേ മുസ്ലിമെന്നോ ഹൈന്ദവനെന്നോ മറ്റാരും വ്യത്യാസമില്ലാതെ എല്ലാവരും ചിന്യ എന്നുള്ള ഈ ഉമ്മയുടെ മക്കളാണ് എന്ന് അറിയിക്കലോടുകൂടി നമുക്ക് എല്ലാവരെയും സംഘടിപ്പിച്ചു നല്ല വിപുലമായിരിക്കുന്ന പരിപാടി സംഘടിപ്പിക്കണം. അതിന് വേണ്ടി ഇവിടെ ഒരുമിച്ചുകൂടി എല്ലാവരും മുൻപന്തിയിൽ വരണമെന്ന് ഉണർത്തലോടുകൂടി ഈ ഒരുമിച്ച് കൂടി കാണുമ്പോൾ വളരെ സന്തോഷമുണ്ട്. നിങ്ങളെല്ലാവരും എല്ലാ പ്രവൃത്തിയിലും ഒരുമിച്ച് കൂടണം. അല്ലാഹു സുബ്ഹാനഹു വ തആല തൗഫീഖ് നൽകട്ടെ. എല്ലാവർക്കും 1000 നന്ദി പറയലോടുകൂടി ഇത് ഒരുമിച്ച് കൂടാൻ കാരണക്കാരായ ഇതിന്റെ സംഘാടകർക്ക് അല്ലാഹു തആല ആഫിയത്തും ആരോഗ്യവും നൽകട്ടെ. പരിശുദ്ധമായിരിക്കുന്ന ഇന്ത്യ മഹാരാജ്യത്തിനെ വിഭജിക്കാൻ വേണ്ടി ഉദ്ദേശിക്കുന്ന ഈ കേന്ദ്ര സർക്കാർ അല്ലാഹു പാഠം പഠിപ്പിക്കട്ടെ. ഇവിടെ ജീവാർപ്പണം നടത്തി ലക്ഷോപലക്ഷ ജനങ്ങളുടെ രക്തത്തിന്റെ കടങ്ങൾ ഈ പരിശുദ്ധമായിരിക്കുന്ന ഈ
ഇന്ത്യ മഹാരാജ്യത്തിനുണ്ടെങ്കിൽ ഇതിനെ വിഭജിക്കാൻ വേണ്ടി ഏതെങ്കിലും ഫാസിസ്റ്റ് ശക്തികൾ വിചാരിക്കുന്നുണ്ടെങ്കിൽ അവരെ നീ പാഠം പഠിപ്പിക്കണം. വലിച്ചെറിഞ്ഞുകൊണ്ട് അവർക്ക് പകരമായിക്കൊണ്ട് നല്ലൊരു ഭരണകൂടത്തിനെ നീ സ്ഥാപിക്കുകയും ചെയ്യണേ. അള്ളാഹുവിനോട് പ്രാർത്ഥിക്കലോടുകൂടി എല്ലാവർക്കും ഒന്നുകൂടി നന്ദി രേഖപ്പെടുത്തിക്കൊണ്ട് അൽഹംദുലില്ലാഹി റബ്ബിൽ ആലമീൻ.